ನಮಸ್ತೆ. ಬಲೆ ತುಳು ಕಲ್ಪುಗ ವಿಡಿಯೋ ಸೀರೀಸ್ ತೊಂದಿಪ್ಪನ ಮಾತ್ರೆಗಳ ಸ್ವಾಗತ. ಈ ಸೀರೀಸ್ ನಮ್ಮ ಸಣ್ಣ ಸಣ್ಣ ವಾಕ್ಯಗಳ ರಚನೆ ಮಾಡೋದು ಹೇಗೆ ನೋಡೋಣ. ಇಲ್ಲಿಯ ವಾಕ್ಯ ರಚನೆ ಮನ್ಪುಣ ಎಂಚ ಹೆಂಗ್ ಕಲ್ಪುಗ. ಓಕೆನಾ? ಎಸ್. ಸಣ್ಣ ಸಣ್ಣ ವಾಕ್ಯಗಳ ರಚನೆ. ಕಿರು ವಾಕ್ಯಗಳ ರಚನೆ. ಕಿರುವಾಕ್ಯ. ಕಿರು ವಾಕ್ಯ. ಕಿರು ಅಂದ್ರೆ ಸಣ್ಣ. ಸಣ್ಣ ಅಂದ್ರೆ ಕಿಣ್ಯ, ಇಲ್ಯ. ವಾಕ್ಯ ರಚನೆ ಮಾಡೋದು. ಅದರಲ್ಲಿ ಈಗ ನಾನು, ನೀನು, ನಾವು, ಅದಕ್ಕೆ ಪರ್ಯಾಯ ಪದ ಏನು ತುಳುವಳ್ಳಿ ಅಂತ ತಿಳ್ಕೊಳ್ಳೋಣ. ನಾನು, ಯಾನ್. ನಾನು ಅಂದ್ರೆ ನಾನು, ಯಾನ್. ಅಥವಾ ಏನಿಂದ ಬಂತೇವೆ ಅದು ಏರಿಯಾ ವೈಸ್ ಚೇಂಜ್ ಆಗುತ್ತೆ. ನಾನು, ಯಾನ್. ನೀನು, ಈ. ನಾನು, ನೀನು. ಬಹುವಚನ ನಾವು. ನಾವು. ನಮ. ನಮ. ನಮ್ಮ ಮಾತಿರಲ್ಲ, ನಾವು ಎಲ್ಲರೂ. ನಮ್ಮ. ಇನ್ನೊಂದ್ಸಲ. ನಾನು ಅಂದ್ರೆ ಯಾನ್, ನೀನು ಈ, ನಾವು ನಮ. ಇದ್ರದ್ದು ಬಹುವಚನ ನೀನು ಅಂದ್ರೆ ಏಕವಚನ ಆಯ್ತು. ಇದ್ರದ್ದು ಬಹುವಚನ ನೀವು ಅಂತ ಆಗುತ್ತೆ. ನೀವು ಅಂದ್ರೆ ನಿಕ್ಕಲ್, ನಿಕ್ಕಲ್, ನಿಕ್ಲ್. ಆತರ. ನಾನದು ನಾವು ಅಂತ ಬರೋದು. ನಮ ಆಯ್ತು. ಯಾನು ನಮ. ಎನ್ನ ಪುದರ್ ಎಂಚ. ಅದರಲ್ಲಿ ಇವಾಗ ಸಿಂಪಲ್ ಆಗಿ ಸೆಂಟೆನ್ಸ್ ಮಾಡ್ಲಿಕ್ಕೆ ಹೆಂಗೆ ಆಗುತ್ತೆ ನೋಡೋಣ. ಈಗ ನನ್ನ ಹೆಸರು ಸತೀಶ್. ನನ್ನ ಹೆಸರು ಸತೀಶ್. ಓಕೆ. ಇದಕ್ಕೆ ಈಗ ನಾನು ಅಂತ ತಗೊಂಡ್ರೆ, ನಾನು ಅಂದ್ರೆ ಯಾನ್, ನನ್ನ ಅಂದ್ರೆ ನನ್ನ, ಎನ್ನ, ಎನ್ನ. ನೀನು ಅಂದ್ರೆ ಈ. ಈ ಅಂದ್ರೆ ನೀನಾಗುತ್ತೆ. ನಿನ್ನದು ಅಂದ್ರೆ ಅದು ನಿನ್ನ ಅಂತ ಬರುತ್ತೆ. ಕನ್ನಡದಲ್ಲಿ ನಿನ್ನ ಅಂತಾನೆ ಬರುತ್ತಲ್ಲ. ನಿನ್ನ, ನಿನ್ನ. ಬಹುವಚನ ನಿಕ್, ನಿಕ್ಕಲೇನಾ. ನಿಮ್ಮ, ನಿಕ್ಕಲೇನಾ. ನಾವು, ನಮ್ಮ, ನಮ್ಮ, ನಮ. ನಮ್ಮದು ಅಂತ ಹೇಳೋದಕ್ಕೆ ನಾವು ಬೇರೆ, ನಮ್ಮದು ಬೇರೆ. ನಮ್ಮದು, ನಮ್ಮದು, ನಮ್ಮ. ಕನ್ನಡದಲ್ಲಿ ಸೇಮ್ ಬರುತ್ತೆ. ನಮ್ಮ ಅಂದ್ರೆ ನಾನು ಯಾನ್, ನನ್ನ ಎನ್ನ, ನೀನು ಈ, ನಿನ್ನ ನಿನ್ನ, ನಿನ್ನ ಹೆಸರೇನು, ನಿನ್ನ ಬುಧರೆಂಚ. ನಾವು ನಮ, ನಮ್ಮ ನಮ್ಮ. ತುಳು ಕೂಡ ನಮ್ಮದೇ ಬರುತ್ತೆ. ಸೊ ಇದನ್ನು ಬೇಸ್ ಆಗಿ ಇಟ್ಕೊಂಡು ಸ್ವಲ್ಪ ವಾಕ್ಯ ರಚನೆ ಮಾಡೋಣ. ಆಗ ತುಳು ಎಕ್ಸ್ಟ್ರಾ ಕಲ್ತಂಗಾಗುತ್ತೆ. ಇದನ್ನು ಸೇರಿಸಿ ಕಲಿಯೋಣ. ಈಗ ನನ್ನ ಹೆಸರು, ನನ್ನ ಹೆಸರು ನನ್ನ ಹೆಸರು ಸತೀಶ್. ಅಪ್ಪಲ. ಅಪ್ಪಲ ಅಂದ್ರೆ ಊರ. ನನ್ನ ಅಂದ್ರೆ ಹೆಂಗಿರುತ್ತೆ? ನನ್ನ ಹೆಸರು
ಪುದರ್ ಸತೀಶ್ ಅಕ್ಬಲ. ನನ್ನ ಹೆಸರು ಸತೀಶ್ ಅಕ್ಬಲ. ನಿನ್ನ ಹೆಸರು ಹೇಗೆ? ನಿನ್ನ ಹೆಸರು ಎಂಚ. ಹೇಗೆ ಅಂದ್ರೆ ಹೇಗೆ, ಎಂಚ. ಎನ್ನ ಪುದರ್ ಎಂಚ, ಎನ್ನ ಪುದರ್ ಸತೀಶ್. ನಿನ್ನ ಪುದರ್ ಎಂಚ, ನಿನ್ನ ಪುದರ್ ಎಂಚ. ಅಪ್ಪ ನಿಗಲ್ಪ ನೋಡಿ ಎಂಚ. ನೀವು ಹೇಳ್ಬೇಕು ನನ್ನ ಹೆಸರು ಸೋ ಎನ್ ಸೋ. ಸೋ ಎನ್ ಸೋ ಆಗ ನಿಮ್ಮ ಹೆಸರು ಹೇಳ್ಬೇಕು ಅಲ್ಲಿ. ನಿಕ್ಲೆನ ಪುದರ್ ಎಂಚ. ನಿಕ್ಲೆನ ಬಹುವಚನ ಇರೋದು. ನೀವು ನಿಮ್ಮ ಹೆಸರು ಹೇಗೆ? ಎಂಕ್ಲೆನ ಪುದರ್ ಅಥವಾ ನಿನ್ನಾಗಿ ನಿಕ್ಲೋಗಿ ಎಂಕ್ಲ ಅಂತ ಆನ್ಸರ್ ಕೊಡುವಾಗ ಎಂಕ್ಲು ಬರ್ತವೆ. ನಿಮ್ಮ ಹೆಸರು ಹೇಗೆ? ನಮ್ಮ ಹೆಸರು ಅನಿಲ್, ಸತೀಶ್, ಗೋಪಾಲ ಆತರ. ಅಂದ್ರೆ ನಮ್ಮ ಹೆಸರು ಎಂಕ್ಲೆನ ಪುದರ್ ಎಂಕ್ಲೆನ ಪುದರ್ ರಕ್ಷಿತ್, ಅಜಿತ್ ಈ ತರ ಎಲ್ಲ ಹೋಗುತ್ತೆ. ಎಂಕ್ಲೆನ ಪುದರ್, ನಿಕ್ಲೆನ ಪುದರ್. ಅರ್ಥ ಆಯ್ತಲ್ಲ? ಓಕೆ. ಈಗ ಐ ಆಮ್ ಎ ಬಾಯ್. ನಾನು ಹುಡುಗ. ನಾನು ಹುಡುಗ. ನಾನಂದ್ರೆ ಯಾನ್ ಆನ್ ಅಂದ್ರೆ ಓಕೆ. ಐ ಪೋಸ್ಟೆಡ್ ಲೆಟರ್ ಟು ದೆಮ್. ನಾನು ಕಾಗದ ಅವರಿಗೆ ಕಳಿಸಲು ಟಪಾಲ್ ಪೆಟ್ಟಿಗೆಗೆ ಹಾಕಿದ್ದೇನೆ. ಐ ಪೋಸ್ಟೆಡ್ ಯಾನ್ ಕಾಗದ ಅಂದ್ರೆ ಕಾಕಾಜಿ. ಯಾನ್ ಕಾಕಾಜಿ ಪಾಡ್ದೆ ಅಗ್ಲೆಗೆ. ಯಾನ್ ಅಗ್ಲೆಗೆ ಕಾಕಾಜಿ ಪಾಡ್ದೆ. ನಾನು ಅವರಿಗೆ ಕಾಗದ ಹಾಕಿದೆ. ಟಪಾಲು ಪೆಟ್ಟಿಗೆಗೆ ಹಾಕಿದೆ ಅಂದ್ರೆ ಟಪಾಲು ಪೆಟ್ಟಿಗೆಗೆ ಪಾಡ್ದೆ. ಪೋಸ್ಟ್ ಬಾಕ್ಸ್ಗೆ ಪಾಡ್ದೆ. I saw them at the railway station. ನಾನು ಅವರನ್ನು ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿದೆ. ಯಾನ್ ಅಗ್ಲೇನ್ ರೈಲ್ವೆ ಸ್ಟೇಷನ್ ತೂತೆ. ನೋಡಿದೆ ತೂತೆ ಅಗ್ಲೇನ್ ಅವರನ್ನು. ನಾನು ಅವರನ್ನು ಯಾನ್ ಅಗ್ಲೇನ್ ರೈಲ್ವೆ ಸ್ಟೇಷನ್ ತೂತೆ. The mistake are theirs. ಮಿಸ್ಟೇಕ್ ಅಗ್ಲೇನ ತಪ್ಪು. ಅಗ್ಲೇನ ತಪ್ಪು ಮಿಸ್ಟೇಕ್. ನಮ್ಮ ತಪ್ಪದಲ್ಲ ತಪ್ಪು. ಓಕೆ. ನೆಕ್ಸ್ಟ್ ಸಾರಿ. ದ ಲಾಸ್ ಈಸ್ ದೇರ್ಸ್. ಈ ಲಾಸ್ ಅವರದು ಲಾಸ್, ನಮ್ದು ನಿಮ್ದು ಲಾಸ್ ಅಲ್ಲ. ಅಗ್ಲೇನ ಲಾಸ್. ಈ ಲಾಸ್ ಅಗ್ಲೇನ. ಈ ನಷ್ಟ ಅಗ್ಲೇನ. ಆಲ್ವೇಸ್ ಗಿವ್ ಮಿ ಗುಡ್ ಅಡ್ವೈಸ್. ಏಪುಲ ಎಂಕ್ ಯಾವಾಗಲೂ ನನಗೆ ಒಳ್ಳೆಯ ಬುದ್ಧಿ ಪಾಠಗಳನ್ನು ಕೊಡು. ಗುಡ್ ಅಡ್ವೈಸ್. ಏಪುಲ ಎಂಕ್ ಎಡ್ಡೆ ಪಾತಿರ ಪಣು. ಏಪುಲ ಎಂಕ್ ಮಾರ್ಗದರ್ಶನ ಮನ್ಪು. ಎಂಕ್ ಎಡ್ಡೆ ಪಾತಿರ ಪಂಡದು ಎಡ್ಡೆ ಬುದ್ಧಿ ಪಂಡದು. ಐ ರಿಕ್ವೆಸ್ಟೆಡ್ ಯು ಟು ಕಮ್. ನೀನು ಬರಬೇಕೆಂದು ನಾನು ಕೇಳಿಕೊಂಡೆ. ಈ ಬರೋಡು ಪಂಡದ ಏನು ಕೇಂಡೆ. ಈ ನೀನು ಬರಬೇಕೆಂದು ಕೇಳಿಕೊಂಡೆ. ಕೇಂಡೆ ಇದು. ಈಗ ಅದರಲ್ಲೇ ಸ್ವಲ್ಪ ಆತ್ಮಾರ್ಥಕ ನಾಮಗಳು ಅಂದ್ರೆ ನಾನು, ನಮ್ಮ, ಆ ತರದ್ದು ಸ್ವಲ್ಪ ಸೆಂಟೆನ್ಸ್ ಕವರ್ ಮಾಡೋಣ. ಓಕೆ. ಅದೊಂದು 5-6 ಸೆಂಟೆನ್ಸ್ ಇದೆ. ಮೈ ಸೆಲ್ಫ್ ನನಗೆ ಅಂದ್ರೆ ಹೇಳಿದಲ್ಲ ಎಂಕ್. ಅವರ್ ಸೆಲ್ಫ್ ನಮಗೆ ಎಂಕ್ಲೆಗೆ. ಹಿಮ್ಸೆಲ್ಫ್ ಅವನಿಗೆ. ಆಯಗ್ ಹರ್ ಸೆಲ್ಫ್ ಅವಳಿಗೆ. ಆಳೆಗ್ ಹರ್ ಸೆಲ್ಫ್ ಆಳೆಗ್. ಯುವರ್ ಸೆಲ್ಫ್ ನಿಕ್ ನಿನಗೆ ನಿಕ್. ಯುವರ್ ಸೆಲ್ಫ್ಸ್ ನಿಮಗೋಸ್ಕರ. ನಿಕ್ಲೆಗ್ ಬಹುವಚನ.
ನಿಕ್ ನಿಕ್ಲೆಗ್ themselves ಅಗಲೆಗ್ ಅವರಿಗೆ ಅಗಲೆಗ್ herself ಆಳೆಗ್ her ಆಳೆಗ್ I myself attended the marriage ನನಗಾಗಿ ಹೋಗಿ ಮದುವೆಗೆ ಹಾಜರಾದೆ ನನಗಾಗಿ ಹೋಗಿ ಮದುವೆಗೆ ಹಾಜರಾದೆ ಯಾನು ಎಂಕ್ ಬೋಡಾದು ಮದುವೆಗೆ ಪೋಯೆ ಯಾನು ನಾನು ನನಗೋಸ್ಕರ ಎಂಕ್ ಬೋಡಾದು ಮದುವೆಗೆ ಪೋಯೆ ಮದುವೆಗೆ ಹೋದೆ we ourselves helped him ನಾನು ಹೋಗಿ ಅವನಿಗೆ ಸಹಾಯ ಮಾಡಿದೆವು ನಾನಾಗಿ ಹೋಗಿ ಅವನಿಗೆ ನಾನಾಗಿ ಹೋಗಿ ಅವನಿಗೆ ಆಯಗೆ ಸಹಾಯ ಅಂತ ಹೇಳ್ತಾರೆ ಸಹಾಯ ಹೆಲ್ಪ್ ಮಾಡಿದೆವು ಮಂತ ನಾವಾಗಿ ಎಂಕಲಾದು ನಾನಾಗಿ ಯಾನಾದು ಓಕೆ you yourself know the matter ನೀನೇ ಆ ವಿಚಾರ ತಿಳಿಯುವೆ ನೀನೇ ಈಯೇ ಆ ವಿಚಾರ ತೆರೆಯುನು ಬಾ ತಿಳಿಯುತ್ತೀಯ ನೀನಾಗಿಯೇ ಹೆಲ್ಪ್ ಅವರ್ ಸೆಲ್ಫ್ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಿ ಸೆಲ್ಫ್ ಸರ್ವಿಸ್ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಿ ನಿಗ್ಲೆ ಸಹಾಯ ಮಲ್ತನ್ನೆ ನಿಗ್ಲೆಗ್ ನಿಮಗೆ ನೀವೇ ನಿಗ್ಲೆಗ್ ನಿನಗೆ ನೀನೆ ನಿಕ್ಕು ಈಯೇ ಸಹಾಯ ಮಲ್ತನ್ನೆ he himself run up to me ಅವನೇ ನನ್ನ ಹತ್ತಿರ ಬಂದ ಆಯನೇ ಎನ್ನ ಕೈತಡೆ ಬತ್ತೆ she herself prepared the meal ಅವಳೇ ಅಡಿಗೆ ಮಾಡಿದಳು ಆಳೆ ಅಡಿಗೆ ಅಟಿಲ್ ಮಲ್ತಳು ಮಾಡಿದಳು ಮಲ್ತಳು ಮಾಡಿದನು ಮಂತೆ ಆಯನೆ ಅಡಿಗೆ ಮಂತೆ ಆಯನೆ ಅಟಿಲ್ ಮಂತೆ ಅಟಿಲ್ ಅಡಿಗೆ ಎರಡು ಯೂಸ್ ಆಗುತ್ತೆ ಅಟಿಲ್ ಮಂತೆ ಅಡಿಗೆ ಮಂತೆ ಅಂತ ಇದು ಬೇಸಿಕ್ ಆಗಿ ಕಲಿಯುವಂಥದ್ದು ಏನು ಸ್ವಲ್ಪ ಏನಾದರೂ ಉಳಿದಿರ್ಬೋದು ಸ್ವಲ್ಪ ಸೆಂಟೆನ್ಸ್ ಮಾಡ್ತಾ ವಾಕ್ಯ ರಚನೆ ಮಾಡ್ತಾ ಅಥವಾ ಗದ್ಯ ಪದ್ಯ ಅದಕ್ಕೆ ಹೋಗುವಾಗ ಒಂದೊಂದೇ ವರ್ಡ್ ಕ್ಯಾಪ್ಚರ್ ಮಾಡ್ಕೊಳ್ಳುವ ಅಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಿ ಸೊಲ್ಮೇಲು